ಅಂಜನೆ ಕೋರ್ಲೆಗೆ ಕೋಡಿಗೆ ಮಗ ಅವು ಆ ರೀತಿ ಮಾಡ್ಕೊಂಡು ಬಡಿದ್ರೆ ಅವನಿಗೆ ಸೌಂಡ್ ಮಾಡ್ಕೊಂಡು ಕೋಡಿಗೆ ಮಗ ಅವು ಕಂಡು ಪ್ರಯತ್ನ ಮಾಡಿದ್ರೆ ಪುಟ್ಟ ಕೋರಿ ಅವು ಆ ರೀತಿ ಬರಿಕೊಂಡ ಕಂಡು ಮಾಡಬೇಕು ಕಂಡ ಬರಬಹುದು ನಿಜ ಕಂಡು ಪುಟ್ಟ ಕೋರಿ ಆ ರೀತಿ ನೋಡಿ ಹಾಗೆ ನಾಯಿ ಗಾಬರ್ನ ಆ ಗೂಡುತ್ತಿನ ನಾಯಿ ಆ ರೀತಿ ಹೊರಕೊಂಡು ಬಡದೆ ಅಂದ್ರೆ ಜೂಲಿ ನಾಯಿ ಎಲ್ಲಿ ನಾಯಿ ಕೆಲವು ಕಾಮಿಡಿ ಆ ನಾಯಿ ಆ ರೀತಿಗಳು ಅಂಜನೆ ನಾಯಿಲ್ಲ ಗಲಾಟೆ ಗಾಳಿ ಅಂಜನೆ ಕೆಲವು ತಕ್ಕೆ ಕೆಲವು ಹೊರಗೆ ತಿರುಗುವವು ಆ ಇನ್ನೇನು ವರ್ತನೆ ಬಂದದ್ದು ಕೆಲವು ಇಲ್ಲ ಸೂಚನೆ ಮಾಡುವ ಹಕ್ಕೆ ನೇರ ರಾಶಿಗೆ ಬರ್ಪಣೆ ಜನಕ್ಕೆ ಆ ರೀತಿ ಬಿಡಿ ನೋಡಿ ನಮ್ಮದು ತುಳು ಚಿತ್ರರಂಗದ ಕೆಲವು ಕಲಾವಿದರನ್ನ ವಾಯಿಸಿದೆ ಅಂತಂದರೆ ಸುತ್ತಾದ ನವೀನಿ ಪಡೆಯಲ್ಲಿ ಪಕ್ಕ ಸಾಮಾನ್ಯ
ನಿಮಗೆ ಸಮಯ ಹಾಳಾದಷ್ಟು ಒಳ್ಳೆಯದು, ನಷ್ಟ ನಮ್ಮ ಸರ್ಕಾರಕ್ಕಲ್ಲವ, ಪೆಟ್ಟಿಸಿ ಮಾಡಿಸಿದಾಗಿ. ಅದಕ್ಕೆ ಹುಬ್ಬಳ್ಳಿ ಕಲಾವಿದೆ ಸುಂದರರಾಗಿ ಬಂದರ ಅಂದರೆ ಒಂದು ದ್ರೀಕ್ಷಬಾರದು ನನಗೆ ಆ ಡೈಲಾಗ್ ಬಂದರೆ ವಾರಿಕೆ ಈ ಲೋಕದ ಸೃಷ್ಟಿಯೇ ಸಮಚನ್ನ ಎತ್ತು ತಗ್ಗು ಒಂದು ಪತ್ತು ನಡಪರಂಗ ಸುಖಂಡನ್ನ ಈ ಲೋಕದ ಸೃಷ್ಟಿಯೇ ಸಮಯ మాటలాం పేరు కోగిలే బుడుతున్నంత వసంతకాల వరకు ముందు అండ్ వసంతకాల పచ్చికనే కోగిలే ఉಳಿపును ಏರೆಗಳ ಗೊತ್ತು ಈ ಜಗತ್ತೇ ಶೂನ್ಯನ್ನ మాటలవన్ పేరు కప్పి ఉడుతున్న ವರ್ಷ వరకు అండ్ ವರ್ಷ ప్రతి ఒక్కనే కప్పి ఉಳಿపును ಏರೆಗಳ ಗೊತ್ತು ಅಂತೆಯೇ ಕನ್ನಡ ಚಿತ್ರರಂಗದ ಹಾಸ್ಯ ನಟ ಮುಖ್ಯಮಂತ್ರಿ ಚಂದ್ರು ಇಲ್ಲಿ ಬಾಲಕ ವಾದಿತ ಪಾತ್ರಗಳನ್ನು ಬಂದಿದ್ದರು. ಯಾಕೆ ಉಂಟಿದ್ದೀಯ ಅವ್ರ ಗೊತ್ತ ಮಕ್ಕಳು ಯಾಕೆ ಉಂಟಿದ್ದೀಯ ಇವನು ಸುಟ್ಕೊಂಡಿದ್ದ ಅವ್ರದ ಮಕ್ಕಳು ಸ್ಕೂಲ್ ಬೇಕಾಯ್ತ ಅಂತೆಯೇ ಬಿಗ್ ಬಾಸ್ ಬಗ್ಗೆ ஒரு உச்சவைக்கு கொஞ்சம் கலவிட்டு அதை வாதித்து பார்த்தது ನಾನು ಉಚ್ಚವಾಗಿ ಏನೋ ನನ್ನ ನಂಬುತ್ತಾನೆ. ನಾನು ಹೆಣ್ಣು ಮಕ್ಕಳಿಗೆ ಗೌರವ ನಾನೊಂದು ಸಿನಿಮಾ ಮಾಡಿದ್ದೆ. ಏನೋ ಒಬ್ಬ ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ದಾನೆ. ಯಾಕಂದ್ರೆ ನನ್ನ ಮಕ್ಕಳಿಲ್ಲ, ನನ್ನ ಸಿನಿಮಾ ಕನ್ನಡ ಸಿನಿಮಾ ನೋಡಿಲ್ಲ ಅಂದರೆ ನನ್ನ ಮಕ್ಕಳಿಲ್ಲ. ರಂಜನೆ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಒಂದು ಡೈಲಾಗ್ ಬಂದಿದೆ. ಲೇ ಚಿಂತಾಮಣಿ ತನ್ನ ಗಂಡ ದಿನೇ ಕಳಿಸ್ಕೊಡ್ತಾನೆ, ಅವ್ನಿಗೆ ಯಾವ ಅಕ್ರಮ ಸಂಬಂಧ ಅಂತ ಅದು ನಿಜನೋ ಸುಳ್ಳು? ಅದು ನಿಜ ಅಂದರೆ ಸತ್ಯ ಯಾರಿಗೂ ಬೇಕಾಗಿ ಎಲ್ಲ ಸುಳ್ಳಿನ ಪ್ರಪಂಚನೇ ಇಷ್ಟ. ಹಿಂದೆ ಏನೋ ನಡೆಯೋದು ಸತ್ಯ, ಮುಂದೆ ಏನು ನಡೆಯೋದು ಸತ್ಯ, ಇಲ್ಲಿ ಈಗ ಈ ಕ್ಷಣ ಎಲ್ಲವೂ ಸತ್ಯ. ನಿಜವಾದ ಸತ್ಯ ಯಾರಿಗೂ ಬೇಕಾಗಿಲ್ಲ, ಎಲ್ಲವೂ ಸುಳ್ಳು. ಸತ್ಯ ಯಾರು ಬೇಕಾಗಿಲ್ಲ. ಇಲ್ಲಿ ಈಗ ಈ ಕ್ಷಣದ ಅಂದ್ರೆ ಯೋಚನೆ ಮಾಡಿದ್ರು ಬದುಕಿಗೆ ನಿಜವಾದ ಬದುಕು. ಕೈಯಲ್ಲಿ ಉಪ್ಪಿಟ್ಟಿಟ್ಕೊಂಡು ಒಪ್ಪಟ್ಟು ಸಿಗುದಂತಂದ್ರೆ ಯಾರು ನೋಡಲ್ಲ. ಹೊಡಿಯಕ್ಕಪ್ಪ ಇಂಥ ಜನರು ಈ ಭೂಮಿಯಲ್ಲಿ ಸಿಗಪ್ಪ ಹೊಡಿರಿ. ಹಾಗೆ ಹೀಗೂ ಉಂಟೆ ಕಾರ್ಯಕ್ರಮದ ನಾರಾಯಣಮೂರ್ತಿ ಅವರು ಯಾವ ರೀತಿ ಹೀಗೂ ಉಂಟೆ ಕಾರ್ಯಕ್ರಮ ನಡೆಸ್ತಾರೆ ಅಂದರೆ ಹೀಗೂ ಉಂಟೆ ಆ ಒಂದು ಚಿನ್ನಯ ಪುಟ್ಟ ಗ್ರಾಮದಲ್ಲಿ ಹಾವು ಚಟಗಳು ನಡೆಯುವುದಾದವು ಏಕೆ? ಆ ಒಂದು ಗ್ರಾಮದ ಜನತೆಗೆ ಒಂದು ಅಂಧಕಾರದ ಬೆಳಕು ಬರುವುದಾದವು ಏಕೆ? ಈ ಎಲ್ಲ ಸಂಘಟನೆ ಕಾಡುವ ಕೆಟ್ಟ ಬೆಳೆಯ ಪ್ರಶ್ನೆಯೇ ಹೀಗೂ ಉಂಟೆ. ಹಾಗೆ ಇನ್ನೊಬ್ಬ ಹಾಸ್ಯ ನಟ ಸಾಧು ಕೋಕಿಲ ಅವರು ಯಾವ ರೀತಿ ಡೈಲಾಗ್ ಹೇಳ್ತಾರೆ ಅಂದ್ರೆ ಏನೋ ಕಂದಲೇ ಏನು 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 ಸ್ಮಾರ್ಟ್ ಆಗಿದೆಯಲ್ಲೇ, ಆಫ್ರಿಕಾದಿಂದ ನಡ್ಕೊಂಡೇ ಬಂದಿದ್ದೀಯೇನೋ ಲೇ. ಇವನೆಂದೋ ನೋಡೋ ಕಂತಿನ ತಂದುರುಮಾನಿಗೆ ಹಾಕಿ ಸುಟ್ಟು ಏನು ಕಂಡು. ಹಾಗೆ ರಾಜಕೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿ ಮಾತಾಡ್ತಾರೆ ಕರ್ನಾಟಕದ ಜನತೆಗೆ ಏನೊಂದು ಏನಂದ್ರೆ ಈ ಮಳೆ ಮಳೆ ಬರೋದ್ರಿಂದ ಕ್ಷೇತ್ರಗಳು
ಮುಖ್ಯಮಂತ್ರಿಗಳಿಗೆ ನಾನೊಂದು ಮನವಿಯನ್ನು ಮಾಡ್ತೇನೆ. ಶೀಘ್ರ ಅವರ ಕುಂದುಕೊರತೆಯನ್ನು ನಿವಾರಿಸಿ ಅವರಿಗೆ ಪರಿಹಾರವನ್ನು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿಸುತ್ತೇನೆ. ಹಾಗೆ ಇನ್ನೊಬ್ಬ ಆಸೆಯಿಂದ ಟಿನಿಸ್ ಕೃಷ್ಣ ಅವರು ಯಾವ ರೀತಿ ಮಾತಾಡ್ತಾರೆ? ಎಷ್ಟು ಜನ ಸೇರಿದ್ರಲ್ಲ, ಏನೇನು ಬೇಕು ಇವತ್ತು? ಏನಾಗಿರ್ಬೋದು? ಗೊತ್ತಾಯ್ತು. ಏನೋ ಐತೆ ಇವತ್ತು ಹೊಟ್ಟೆ ತುಂಬ ಊಟ ಮಾಡಬಹುದು. ಕೊಂಡ್ಗಳಿದ್ರೆ ಮೊಸರನ್ನ ಎಲ್ಲ ಇದೆ. ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹಾಗೆ ನಮ್ಮ ದೇಶದ ಪ್ರಾಧಾನ್ಯವಾದಂಥ ನರೇಂದ್ರ ಮೋದಿ ಅವರು ಯಾವ ರೀತಿ ಅಂದರೆ ಅಷ್ಟು ಅಭ್ಯಾಸ ಇಲ್ಲ, ಆದರೂ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಹಾಗೆ जय श्री राम। भारत देश का मेरा प्यारो देशवासी है। हमारा देशों को प्रगति पथ पर एक कदम आगे बढ़ने की जरूरत है और भारत तंत्रज्ञान, भारत संपूर्ण आगे बढ़े और भारत देश नंबर 1 आगे बढ़े। ಥ್ಯಾಂಕ್ ಯು. ನಿಖಿಲೇಂದರು ಮಾತೃಮೂಲ್ಯ ಎನ್ನಪುದರ ಮನೋಹರ ಗಾಯನ ಪಂಡಿತ ಪ್ರಪ್ರಥಮವಾದ ಕೆಲವು ಪಕ್ಷಿಗಳನ್ನ ಕೆಲವು ಪ್ರಾಣಿಗಳನ್ನ ವಾಯ್ಸ್ ನಿಖಿಲೇಂದ್ರ ಮಾತೃಮೂಲ್ಯ ಐದನೇದು ಪಕ್ಕ ಕೆಲವು ರಾಜಕೀಯ ವ್ಯಕ್ತಿ ಕೆಲವು ಚಿತ್ರ ನಟರನ್ನ ಹಾಸ್ಯ ನಟರನ್ನ ಆ ವಾಯ್ಸ್ ನಿಖಿಲೇಂದ್ರ ಮಾತೃಮೂಲ್ಯ ಹುಲ್ಯನ ಕಾಂಡೆ ಲಕ್ಕದಾನಕ ನಮకు ಸುರುಪು ಕೇಳಿನ ಪದ ಅವು ಪಕ್ಕಿಲನ ಚಿಲಿಪಿಗೆ ನಾಟ ಅವು ಆ ರೀತಿ ಪಡೆದ ನಿಖಿಲೇಂದ್ರ ಪ್ರಿಯತಮೇ
ಕಂಡು ಪರಮ